ನಿತ್ಯದ ಚರ್ಚ್ಡ್ ಆಜಿ ವರ್ಷಡು ಎಡ್ಡೆ ಸೇವೆ ಸಂದಾದ ಚರ್ಚ್ದ ಅಭಿವೃದ್ಧಿ ಶಾಲೆದ ಅಭಿವೃದ್ಧಿ ಸಾಧಿಸಾದ ಅವೆ ತೊಟ್ಟಿಗೆ ಸಮಾಜದ ಮಾತ ಜಾತಿ ಧರ್ಮದಕಲ್ನ ಬೆರೆ ಒಂದು ಅಕಲ್ನ ಪ್ರೀತಿ ವಿಶ್ವಾಸನ ಪಡೆಯಿನಾರು ವಂದನೀಯ ಫಾದರ್ ಡಾಕ್ಟರ್ ಇಲಿಯಾಸ್ ಡಿಸೋಜ ಆರು ಮುಲ್ಪಡ್ದು ವರ್ಗಾವಣೆ ಪಡೆಯಡಲ ಪೋಯಿನವುಳ್ಳ ನನಲಾತ್ ಪ್ರೀತಿ ವಿಶ್ವಾಸನ ಗೆಂದದು ಅಭಿವೃದ್ಧಿದ ಬೇಲೆ ಮಲ್ಪಡು ಪಡೆದು ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಹಮ್ಮದ್ ಮೋನ್ ಪಾವೂರು ವಂದನೀಯ ಫಾದರ್ ಡಾಕ್ಟರ್ ಇಲಿಯಾಸ್ ಡಿಸೋಜರಿಗೆ ಅಭಿನಂದನೆದ ಪಾತ್ರ ಬಂಡೇರು ನಿತ್ಯದರ್ ಚರ್ಚ್ಡ್ ಆಜಿ ವರ್ಷ ಎಡ್ಡೆ ಸೇವೆ ಸಂದಾದ ನಿರಂತರ ಅಭಿವೃದ್ಧಿ ಬೇಲೆ ಅವೆ ತೊಟ್ಟಿಗೆ ಮಾತಾ ಜಾತಿ ಧರ್ಮದ ಜನಕುಲ್ನ ಪ್ರೀತಿ ವಿಶ್ವಾಸನ ಗೆಂದಿನ ವಂದನೀಯ ಫಾದರ್ ಡಾಕ್ಟರ್ ಇಲಿಯಾಸ್ ಡಿಸೋಜರಿಗೆ ಹೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ವತಿರ್ದು ಅಭಿಮಾನದ ವಿದಾಯ ಮಾನಾದಿಗೆನು ಅಂಗಾರೆ ಬೈಯಾಗಿ ನಡಪಾಯರು. ವಿದಾಯ ಮಾನಾದಿಗೆನು ನಡಪಾದ ಪಾತೆರ್ನ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಹಮ್ಮದ್ ಮೋನ್ ಪಾವೂರು ವಂದನೀಯ ಫಾದರ್ ಇಲಿಯಾಸ್ ಡಿಸೋಜರಿಗೆ ಅಭಿನಂದನೆದ ಪಾತ್ರ ಬಂಡೇರು. ನಿತ್ಯದ ಚರ್ಚಿನ ಧರ್ಮಗುರುಗಳಾದ ಇಲಿಯಾಸ್ ಡಿಸೋಜರವರು ಈ ಒಂದು ಕ್ಷೇತ್ರ ಚರ್ಚೆಯಲ್ಲಿ ಸುಮಾರು 6 ವರ್ಷಗಳ ಕಾಲ ನಿರಂತರ ಈ ಪ್ರದೇಶದ ಎಲ್ಲ ಪೂಜಾ ಪುರಸ್ಕಾರದಲ್ಲಿ ಜೊತೆಗೆ ಹಿಂದೂ ಮುಸಲ್ಮಾನರ ಜೊತೆಯಲ್ಲಿ ಪ್ರೀತಿಯನ್ನು ಬೆಳೆಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಈ ಪ್ರದೇಶಕ್ಕೆ ಸಾಮಾಜಿಕ ಶೈಕ್ಷಣಿಕ ಎಲ್ಲ ರಂಗದಲ್ಲಿಯೂ 6 ವರ್ಷಗಳ ಕಾಲ ಮಿಂಚಿದಂಥ ನಮ್ಮ ಈ ಕ್ಷೇತ್ರದ ಗುರುಗಳಾದ ಇಲಿಯಾಸ್ ಡಿಸೋಜರವರು ಇವತ್ತು ಈ ಸಲ ಈ ಚರ್ಚೆಯಿಂದ ಬೇರೆ ಚರ್ಚೆಗೆ ಹೋಗುವ ಈ ಸಂದರ್ಭದಲ್ಲಿ ನಮ್ಮ ಹೊಸಕುರ ಅದೇ ರೀತಿ ಸಂಭಾವನಾ ಬಳಗದವರಿಂದ ಒಂದು ಸಣ್ಣ ಮಟ್ಟಿನ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು ಈ 2 ಸಂಸ್ಥೆಗೂ ನಾನು 3 ತಾಲೂಕು ಪಂಚಾಯತ್ಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಹೊಸಕುರ ಬಳಗ ಜೊತೆಗೆ ಸಂಭಾವನಾ ವೇದಿಕೆ ಇದು ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಎಲ್ಲದೂ ಈ ಪ್ರದೇಶಕ್ಕೆ ಭಾಳಷ್ಟು ಕೊಡುಗೆ ಶಾಂತಿ ಸೌಹಾರ್ದ ನೀಡುವಂಥ ಈ ಹೊಸಕುರಲ್ ಬಳಗ ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಫಾದರವರು ಇಲ್ಲಿಂದ ಬೇರೆ ಚರ್ಚೆಗೆ ಹೋಗಿ ಆ ಒಂದು ಚರ್ಚೆಯಲ್ಲೂ ಸಹ ಅವರ ಸಮುದಾಯಕ್ಕೂ ಇತರ ಸಮುದಾಯಕ್ಕೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಭಗವಂತ ಸ್ವಾಮಿ ವಿವೇಕಾನಂದರು ಯೇಸು ಕ್ರಿಸ್ತರು ಮೊಹಮ್ಮದ್ ಪೈಗಂಬರು ಎಲ್ಲರ ಆಶೀರ್ವಾದವನ್ನು ಅವರಿಗೆ ಕೊಡಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡಲಿಕ್ಕೆ ನಮ್ಮ ರವೀಂದ್ರ ಶೆಟ್ಟಿ ಮುನಿದೊಡ್ಡರವರು ಈ ವೇದಿಕೆಯಲ್ಲಿ 2 ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮಾತಾಡಿ ಪಾತ್ರಗಳು ರವೀಂದ್ರ ಶೆಟ್ಟಿಯವರು ಜೊತೆಗೆ ಹೊಸಕುರ ಬಳಗದವರು ಅವರ ಅಭಿಮಾನಿ ಬಳಗರು ಎಲ್ಲರಿಗೂ ನಾನು ಒಂದೇ ಮಾತಲ್ಲಿ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ನಿತ್ಯದ ಚರ್ಚೆ. ಪರಿಸರದ ಮಾತೆರೆಗಳ ಮಾರ್ಗದರ್ಶನ ಮಲ್ತಿನಾರು ವಂದನೀಯ ಫಾದರ್ ಡಾಕ್ಟರ್ ಇಲಿಯಾಸ್ ಡಿಸೋಜ 6 ಚರ್ಚ್ದ ಧರ್ಮಗುರುವಾದ ಅಭಿವೃದ್ಧಿ ಸಾಧಿಸಾದ ನಂಕ ಮಾತೆರೆಗಳ ಆತ್ಮೀಯರಾದ ಮಾತಾ ರೀತಿದ ಪ್ರೋತ್ಸಾಹ ಕೊರನಾರು ಪಂಡದು ಹಳೆಕೋಟೆ ಸಂಯುಕ್ತ ಮದನಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು KMK ಮಂಜನಾಡಿ ಅಭಿನಂದನೆದ ಪಾತ್ರ ಬಂಡೇರು. ಅನಿವಾರ್ಯವಾದರೂ ಚರ್ಚಿನ ನಿಯಮದಂತೆ ಸೀಮಿತ ಅವಧಿಯಲ್ಲಿ
ಬಹಳಷ್ಟು ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಿರುವ ಅವರ ಸಕ್ರಿಯವಾದಂಥ ಕೆಲಸ ಕಾರ್ಯಗಳನ್ನು ಇಡೀ ಜಿಲ್ಲೆಯ, ರಾಜ್ಯದ ಅಥವಾ ದೇಶದ ಎಲ್ಲ ಚರ್ಚುಗಳಲ್ಲಿಯೂ ಅವರ ಸೇವೆಯು ಬೇಕು ಎಂಬಂಥ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಒಂದು ನಿಯಮವನ್ನು ಬಹುಶಃ ಕ್ಯಾಥೋಲಿಕ್ ಮಂಡಳಿಯು ಮಾಡಿಕೊಂಡಿದೆ. ಯಾವುದೇ ಒಂದು ಧರ್ಮಗುರುಗಳು ಯಾವುದೇ ಒಂದು ಚರ್ಚಿನಲ್ಲಿ ಧರ್ಮಗುರುಗಳಾಗಿ ಕಾರ್ಯನಿರ್ವಹಿಸಿದರೆ ಕೇವಲ ಒಂದು ಸೀಮಿತ ಅವಧಿಗೆ ಮಾತ್ರ ಅವಕಾಶವನ್ನು ಕೊಡುತ್ತಾ ಇನ್ನುಳಿದಂಥ ಅವಧಿಯಲ್ಲಿ ಈ ಪ್ರದೇಶದ ಪರಿಸರದ ಎಲ್ಲ ಚರ್ಚೆಗಳಲ್ಲಿಯೂ ಅವರ ಸೇವೆಯ ಅವಶ್ಯಕತೆಯನ್ನು ಬಹುಶಃ ಮನಗಂಡಂಥ ಒಂದು ನಿಯಮಾವಳಿಯನ್ನು ರಚಿಸಿಕೊಂಡಿದೆ ಎಂದು ಹೇಳಲಿಕ್ಕೆ ಸಂತೋಷವಾಗುತ್ತೆ. ಆದರೆ ನಮ್ಮೆಲ್ಲರ ಆತ್ಮೀಯರು ಬಹುಶಃ ಅವರನ್ನು ನಾವು ತಿಳಿದುಕೊಂಡಂಥ ಮಟ್ಟಿಗೆ ಮಕ್ಕಳೊಟ್ಟಿಗೆ ಮಕ್ಕಳಾಗಿ, ಯುವಕರೊಟ್ಟಿಗೆ ಯುವಕರಾಗಿ, ವೃದ್ಧರೊಟ್ಟಿಗೆ ವೃದ್ಧರಾಗಿ ಕಾರ್ಯನಿರ್ವಹಿಸಿದಂಥ ಒಬ್ಬ ಧರ್ಮಗುರುಗಳು ಇಲಿಯಾಸ್ ಡಿ ಸೂಸರವರು ನಮ್ಮನ್ನು ಪ್ರೇರೇಪಿಸಿ ನಮ್ಮಲ್ಲಿಂದ ಬೇರೆ ಚರ್ಚಿಗೆ ಹೋಗುವವರಿದ್ದಾರೆ. ಈ ಸಂದರ್ಭದಲ್ಲಿ ಹೊಸಗುರು ಬಳಗವು ಅವರ ಮುಂದಿನ ಎಲ್ಲ ವ್ಯವಹಾರಗಳಿಗೆ ಶುಭವನ್ನು ಹಾರೈಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಂಡಿದೆ. ಒಂದು ಸಂದಿಗ್ಧವಾದಂಥ ಒಂದು ಪರಿಸ್ಥಿತಿ ಅವರಿಗೂ ಗೊತ್ತಿದೆ. ಇಲ್ಲದಿದ್ದರೆ ಬಹುಶಃ ಈ ಜನಸಂಖ್ಯೆಯನ್ನ ತೊಕ್ಕೋಟು ಮೈದಾನದಲ್ಲಿ ಅವರ ಕಾರ್ಯತತ್ಪರತೆಯನ್ನು ಹೇಳಿಕೊಂಡು ಅವರನ್ನು ವಿದಾಯಗೊಳಿಸುವಂಥ ಒಂದು ಚಟುವಟಿಕೆ ನಮ್ಮ ಹೊಸಗುರು ಬಳಗದಲ್ಲಿ ಹೊಸಗುರು ಬಳಗ ಏನು ನಮ್ಮಲ್ಲಿ ನಾವು ಚಟುವಟಿಕೆಗಳನ್ನು ಹಾಕಿಕೊಂಡಿದ್ದೇವೆಯೋ ಈ ಎಲ್ಲ ಚಟುವಟಿಕೆಗಳನ್ನು ಹಾಕಿಕೊಳ್ಳಲಿಕ್ಕೆ ವಿದ್ಯಾಧರ ಶೆಟ್ಟಿಯವರ ನೇತೃತ್ವದ ಆ 3 ಧರ್ಮಗಳ ಸಮನ್ವಯವನ್ನು ಏನು ಮಾಡಿಕೊಂಡು ಅಲ್ಲಿರುವಂತಹ ಧರ್ಮಗುರುಗಳು ಸಮನ್ವಯವನ್ನು ಸಾರುವಂತಹ ವ್ಯವಸ್ಥೆಗೆ ಏನು ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೋ ಇದಕ್ಕೆಲ್ಲ ಪ್ರೇರಣೆ ಎಲ್ಲಿ ಒಬ್ಬರು ತಿಳಿದರೆ ಶ್ರೀಯುತ ಇಲಿಯಾಸ್ ರವರು ಫಾದರ್ ರವರು ಅಂತ ಹೇಳಿಕೊಳ್ಳಿಕ್ಕೆ ಸಂತೋಷ ಪಡ್ಕೊಳ್ತೀನಿ. ನಿನ್ನೇನು ವಾಟ್ಸಪ್ಪಲ್ಲಿ ಒಬ್ಬರು ಬರ್ಕೊಂಡಿದ್ದಾರೆ, ಏನು ತಿಳಿದರೆ ಅವರೊಬ್ಬರು ಫಾದರ್ ಆಗಿ ಚರ್ಚಿನ ಒಳಗೆ ಕೂತ್ಕೊಳ್ಳದೆ ಯಾವಾಗ ನೋಡಿದರೂ ಕೈಯಲ್ಲಿ ಹಾರೆ, ಪಿಕಾಸು ಇತ್ಯಾದಿಗಳನ್ನು ಇಟ್ಟುಕೊಂಡು ಇದರ ಪರಿಸರದ ತೋಟದಲ್ಲಿ ಕಾರ್ಯನಿರ್ವಹಿಸಿರುವಂಥ ಒಬ್ಬ ಫಾದರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಆ ತತ್ಪರತೆಯು ಇಲ್ಲಿ ಪರಿಸರದಲ್ಲಿರುವಂಥ ಎಲ್ಲ ಜನರಿಗೂ ಮಾರ್ಗದರ್ಶನವಾಗಲೆಂದು ಅವರು ಬರ್ಕೊಂಡಿದ್ದಾರೆ. ಅದನ್ನು ನಾವು ಸಹ ತಿಳ್ಕೊಂಡಿದ್ದೀವಿ. ಬಹುಶಃ ಅವರು ನಮ್ಮ ಇಲ್ಲಿ ಬರುವಂಥ ಎಲ್ಲ ಫಾದರ್ಗಳನ್ನು ನಾವು ನೋಡಿಕೊಂಡರೆ ಅವರದ್ದು ಪಾರದರ್ಶಕತೆ, ಅವರ ಕೆಲಸ ಕಾರ್ಯ ಎಲ್ಲೂ ಅವರ ಮಾತು ಎಷ್ಟು ವಿನಯವಾಗಿದೆ ಅಂತೇಳಿದರೆ ನಾವು ಅವರನ್ನು ಮತ್ತು ಕುಟ್ಟಿ ಮಾತಾಡುವ ಎಂಬಂಥ ಒಂದು ಸನ್ನಿವೇಶವನ್ನು ಉಂಟು ಮಾಡ್ತಾ ಇದ್ದರು ಇಲ್ಲಿಯವರೆಗೆ ನಮಗೆ ಇಲಿಯಾಸ್ ಅವರು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅವರಲ್ಲಿ ನಾವೆಲ್ಲರೂ ವಿನಂತಿಸಿದ್ದೇವೆ ಅಂತೇಳಿದರೆ, ಸರಿ ಅದು ನಿಮ್ಮ ವ್ಯವಸ್ಥೆ, ನಿಮ್ಮ ಕ್ಯಾಥೋಲಿಕ್ ಬೋರ್ಡಿನ ಅಥವಾ ನಿಮ್ಮ ಚರ್ಚಿನ ವ್ಯವಸ್ಥೆಗಳಲ್ಲಿ ನೀವು ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ. ಆದರೂ ಹೊಸಗುರು ಬಳಗ ನಿಮ್ಮ ಮೇಲೆ ಇಟ್ಟಂಥ ಅಭಿಮಾನಕ್ಕೆ ಸದಾ ನಿಮ್ಮ ಮಾರ್ಗದರ್ಶನವು ಹೊಸಗುರು ಬಳಗಕ್ಕೆ ಇರಲಿ ಎಂಬ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಸೌಹಾರ್ದ, ಪ್ರೀತಿ, ವಿಶ್ವಾಸ ಇಂದು ಸಮಾಜದ ಅಗತ್ಯ. ಇಂಚಿನ ಕಾರ್ಯಕ್ರಮಗಳಿಗೆ ವಂದನೀಯ ಫಾದರ್ ಎಲಿಯಾಸ್ ಡಿ ಸೋಸ ಏಪಲ ಪ್ರೋತ್ಸಾಹ ಕೊಡ್ತೇರು. ಜನಕ್ಲಿಗೆ ಕೈತಳ್ದು ಬೇರೆದು ತೂದು ಅನುಭವ ಪಡೆಯಿನಾರು ಪಂಡದು ಜಮಾತೆ ಇಸ್ಲಾಮಿ ಹಿಂದದ ಉಳ್ಳಾಲ ವಲಯ ಅಧ್ಯಕ್ಷರು ಅಬ್ದುಲ್ ಕರೀಂ ಅಭಿನಂದನದ ಪಾತ್ರ ಬಂಡೇರು. ಅವರ ವರ್ಗಾವಣೆಯ ಸಂದರ್ಭದಲ್ಲಿ ಹೊಸಗುರು ಮತ್ತು ಸದ್ಭಾವನಾ ವೇದಿಕೆ ಆರಿಸಿದಂತಹ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ನನ್ನ 2 ಮಾತುಗಳನ್ನು ಹೇಳಲು ಅಪೇಕ್ಷಿಸುತ್ತೇನೆ. ಧನ್ಯವಾದಗಳು ಆಶಿಸ್ತಾ ಇದ್ದೇನೆ. ಸಮಾಜದಲ್ಲಿ ಧರ್ಮಗುರುಗಳ ಪಾತ್ರವು ಬಹಳ ದೊಡ್ಡದಾಗಿದೆ. ಎಲ್ಲ ಕ್ಷೇತ್ರಕ್ಕಿಂತ, ಎಲ್ಲ ನಾಯಕತ್ವಕ್ಕಿಂತ ಧಾರ್ಮಿಕ ಕ್ಷೇತ್ರದ ನಾಯಕತ್ವವು ಇಡೀ ಜಗತ್ತಿಗೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಪ್ರದೇಶಕ್ಕೆ ಬಹಳ ಪ್ರಮುಖವಾಗುತ್ತದೆ. ನಮ್ಮ ಈ ಪರಿಸರ ಎಲ್ಲ ಒಳಿತುಗಳ ನಾಡವು. ದುರ್ಜನರು ಅವರನ್ನು ಸಜ್ಜನರನ್ನಾಗಿ ಮಾಡುವಂತಹ ಒಂದು ದೊಡ್ಡ ಕ್ಷೇತ್ರವಾಗಿದೆ ಧಾರ್ಮಿಕ ಕ್ಷೇತ್ರ. ಧರ್ಮ ಎನ್ನುವಂಥ ಒಂದು ವ್ಯವಸ್ಥೆ ಮನುಷ್ಯನನ್ನು ಸರಿಯಾದ ಮನುಷ್ಯನನ್ನಾಗಿ ಮಾಡುವಂಥ, ಸಂಸ್ಕಾರಯುತವಾದ ಮನುಷ್ಯನನ್ನಾಗಿ ಮಾಡುವಂಥ
ಸೌಹಾರ್ದದ ಘೋಷಣ, ಪ್ರೀತಿಸುವ ಸೌಹಾರ್ದತೆಯ ಅತ್ಯಂತ ಉನ್ನತ ಮಟ್ಟದ ಮಾರ್ಗದರ್ಶನವಾಗಿದೆ ಧರ್ಮಗುರುಗಳಿಗೆ. ನಾನು ಕಡಾಖಂಡಿತವಾಗಿ ನಾನು ಬಹಳ ಕಡಾಖಂಡಿತವಾಗಿ ಹೇಳ್ತೇನೆ. ಚರ್ಚಿನ ಗುರುಗಳ ಪಾತ್ರ, ಎಲ್ಲ ಧರ್ಮಗಳ ಗುರುಗಳ ಪಾತ್ರ, ಅದರಲ್ಲೂ ಚರ್ಚಿನ ಗುರುಗಳ ಪಾತ್ರ ಬಹಳಷ್ಟು ದೊಡ್ಡದು. ನಾನು ನೋಡುವುದಾದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಧಾರ್ಮಿಕ ಗುರುಗಳಾಗಿ ಚರ್ಚಿನಿಂದ ಹೊರಬಂದು ಜನರನ್ನು ಹತ್ತಿರದಲ್ಲಿ ತಿಳಿಯುವ ಮತ್ತು ಜನರನ್ನು ಹತ್ತಿರದಲ್ಲಿ ಅನುಭವಿಸುವ, ಜನರ ಭಾವನೆಗಳನ್ನು, ಅವರ ಅಗತ್ಯಗಳನ್ನು ಹತ್ತಿರದಲ್ಲಿ ಅವರು ಅನುಭವಿಸುವ ಆ ಅನುಭವದೊಂದಿಗೆ ಮಾರ್ಗದರ್ಶಿಸುವಂತಹ ಒಂದು ದೊಡ್ಡ ಕೆಲಸ ಕಾರ್ಯಗಳಾಗಿದೆ. ಐಎಸ್ಪಿ ಸೋದರವರು ಅವರ ಅವಧಿಯಲ್ಲಿ ಮಾಡಿದರು. ಇಲ್ಲಿ ಎಲ್ಲ ಪ್ರಗತಿಗೆ ಅವರು ಕಾರಣೀಭೂತರಾಗಿದ್ದಾರೆ, ಅವರ ಸೇವಕರು ಕಾರಣೀಭೂತರಾಗಿದ್ದಾರೆ. ಈ ಚರ್ಚಿನ ಎಲ್ಲ ವ್ಯವಸ್ಥೆಗಳ ಕಾರಣೀಭೂತರಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರು ಯಾವ ಒಂದು ಪ್ರಗತಿ ಮತ್ತು ಸೌಹಾರ್ದತೆಯ ಒಂದು ಉನ್ನತ ಮಾದರಿಯಲ್ಲಿ ಹೋಗಿದ್ದಾರೆ, ಅದು ಇನ್ನೂ ಹೋಗುವ ಪ್ರದೇಶದಲ್ಲಿ ಕೂಡ ಅದು ಪ್ರಜ್ವಲಿಸಲಿ, ಅದು ಮುಂದೆ ಹೋಗಲಿ, ಬೆಳಗಲಿ ಎಂಬ ದೊಡ್ಡ ಹಾರೈಕೆಯೊಂದಿಗೆ ಅವರಿಗೆ ನಾನು ಬಹಳ ಹೃತ್ಪೂರ್ವಕವಾಗಿ ನಾನು ಅವರ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಉಳ್ಳಾಳದ ಪರವಾಗಿ ಮತ್ತು ಸದ್ಭಾವನಾ ವೇದಿಕೆಯ ಪರವಾಗಿ ಬಹಳ ಹೃತ್ಪೂರ್ವಕ ನಾನು ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ. ನನಗೆ ಎರಡು ಮಾತನ್ನು ಮಾಡಿ ಹೇಳಬೇಕು ಅಂತ ಅವಕಾಶಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಈ ಅಭಿನಂದನಾ ಭಾಷಣವನ್ನು ಶಾಲಾ ಶೈಕ್ಷಣಿಕ ಚಟುವಟಿಕೆಲೆಡು ತಂಕ ಮಾತೆಕ್ಲ ಪ್ರೋತ್ಸಾಹ ಕೊರ್ನಾರು ಸ್ಕೌಟ್ ಗೈಡ್ ಪ್ರತಿಭಾ ಕಾರಂಜಿ ಇದಕ್ಕೆ ಮಾತ ಪ್ರೋತ್ಸಾಹ ಕೊರ್ನಾರು ವಂದನೀಯ ಫಾದರ್ ಎಲಿಯಾಸ್ ಡಿಸೋಜ. ಅವೇ ತೊಟ್ಟಿಗೆ ನೇರ ನಡೆ ನುಡಿ, ಕಡಿಮೆ ಪಾತೆರ ಹೆಚ್ಚ ಕೆಲಸ, ಅಚ್ಚುಕಟ್ಟದ ವ್ಯವಸ್ಥೆ ಇಂದು ವಿಶೇಷವಾದ ಆದರ್ಶ ಗುಣಗಳು ಅರಣ್ಯ ಪಂಡದು ಜೆಸಿ ಸ್ಥಾಪಕ ಅಧ್ಯಕ್ಷರು ಹರೇಕಳ ರಾಮಕೃಷ್ಣ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ತ್ಯಾಗಂ ಹರೇಕಳ ಅಭಿನಂದನೆದ ಪಾತೆರ ಬಂಡೇರು. ಬಹಳ ವಿಶೇಷವಾಗಿ ಖುಷಿಪಟ್ಟದ್ದು ಏನಂತ ಅಂತಂದರೆ, ನಮ್ಮ ಇವತ್ತು ಇಲಿಯಾಸ್ ಪೀಟರ್ ಅವರನ್ನು ನಾನು ಕಳೆದ 6 ವರ್ಷಗಳಿಂದ ಅಲ್ಲೇ ಅವರ ಹತ್ತಿರದಿಂದ ನಾನು ಬಂದೆ. ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೇನೆ. ಅವರ ಎಲ್ಲ ಪ್ರತಿಯೊಂದು ವಾರ್ಷಿಕೋತ್ಸವಕ್ಕೆ ನಾನು ಕರೆದಿದ್ದಾರೆ. ಆ ವಾರ್ಷಿಕೋತ್ಸವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಮುಂದೆ ಕುಳಿತುಕೊಂಡು ನಾನು ಆನಂದಿಸಿದ್ದೇನೆ. ಅವರಿಗೆ 4 ಪ್ರಮುಖ ಅಂಶಗಳನ್ನು ನಾನು ಬರ್ಕೊಂಡಿದ್ದೇನೆ. ಮುಖ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರುವುದು, ಅವರ ವ್ಯಕ್ತಿತ್ವ ಹಾಗಿದ್ದರೂ ಕೂಡ ನೋಡಲಿಕ್ಕೆ ಆಗಿರ್ತಾರೆ. ಅವರ 4 ಪ್ರಮುಖ ವ್ಯಕ್ತಿತ್ವ ಏನಂತಂದರೆ, ಒಂದರಲ್ಲಿ ನೇರ ನುಡಿ. ನೀವು ವಾಟ್ಸಪ್ಪು ಅದರಲ್ಲಿ ಇದನ್ನೆಲ್ಲ ನೋಡ್ಬೋದು. ಅವರು ಮನಸ್ಸಲ್ಲಿ ಏನು ತೋರಿಸ್ತದೆ ಅದನ್ನು ನೇರವಾಗಿ ಹೇಳಿಬಿಡ್ತಾರೆ. ಅದರಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಅವರಿಗೆ ಬೇಕಾಗ್ತದೆ, ಅವರಿಗೆ ಬೇಸರಾಗ್ತದೆ, ಇವರಿಗೆ ಬೇಸರಿಲ್ಲ. ಅದು ನಿಜವಾಗಿ ಒಳ್ಳೆಯ ಗುಣ. ಕೆಲವರಿಗೆ ಅದು ಸ್ವಲ್ಪ ಬೇಸರ ಆಗ್ತದೆ ಮನಸ್ಸಿಗೆ, ಬಟ್ ಅದು ಗುಣ ಅಂತಲ್ಲ, ನಿಜವಾಗಿ ಬಹಳ ಒಳ್ಳೆಯ ಗುಣ. ದೂರು 50% ಇದ್ದರೆ ನಮ್ಮನ್ನು ಹೊಗಳೋದು 50% ಇರ್ತಾರೆ, ಅದು ಸೆಕೆಂಡ್. ಬಟ್ ಆ ಮನಸ್ಸಲ್ಲಿ ಏನು ನಮ್ಮಲ್ಲಿ ತೋರಿಸ್ತದೆ ನಿಜವಾಗಿ ತಪ್ಪು ಅಂದರೆ ತಪ್ಪೇ, ಸರಿ ಅಂದರೆ ಸರಿ. ಆ ವ್ಯಕ್ತಿತ್ವ ನಿಜವಾದ ನೇರ ನುಡಿಯ ವ್ಯಕ್ತಿತ್ವ ಅನ್ನೋದು ನಮ್ಮ ಇಲಿಯಾಸ್ ಪೀಟರ್ ಅವರು ನಾನು ನೋಡಿದೆ. ಎರಡನೇದು ಕಡಿಮೆ ಮಾತು, ದುಡಿಮೆ ಹೆಚ್ಚು. ಬಹಳ ಕಡಿಮೆ ಮಾತಾಡ್ತಾರೆ, 2 ನಿಮಿಷ ಮಾತಾಡ್ತಾರೆ ಜಾಸ್ತಿ ಅಂದರೆ ನಾವು ಒಟ್ಟಿಗೆ ಕೊಡ್ತೇವೆ. ಆದರೆ ಅವರ ಕೆಲಸ ವೈಖರಿ ನಾನು ಶಾಲೆಯಲ್ಲಿ ಬರುತ್ತೆ. ಆ ಟೀಚರ್ಸ್ಗಳನ್ನು ಕೊಂಡೋಗುವಂಥ ರೀತಿ, ಆ ಶಾಲೆಯನ್ನು ಬದಲಾವಣೆ ಮಾಡಿದಂಥ ರೀತಿ, ಅವರು ಮಾತಿಗಿಂತ ಕೃತಿ ಮುಖ್ಯ ಅಂತ ಕಬೀರ್ ದಾಸರು ಅಂತ ಹೇಳ್ತಾರೆ. ಅವರು ಆ ರೀತಿ ಕೆಲಸವನ್ನು ಮಾಡಿದರು ನಮ್ಮ ಇಲಿಯಾಸ್ ಅವರು. ಆ ರೀತಿ ಮಾತಾಡೋದು ಕೃತಿಯಲ್ಲಿ ಕೂಡ ತೊಡಗಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿ ಕೆಲಸವನ್ನು ಅವರು ಶಾಲೆಯಲ್ಲಿ ಮಾತ್ರ ಅಲ್ಲ ಧರ್ಮ ಕೇಂದ್ರದಲ್ಲಿ ಕೂಡ ಮಾಡಿದರು. ಮೂರನೇದು ಬಹುಮುಖ ಪ್ರತಿಭೆ. ನಮ್ಮ ಇವರು ಯಾರು ಹೇಳಿದರು, ನಮ್ಮ KM ಮಂಜುನಾಥ್ ಸರ್ ಅವರು ಕೃಷಿಯಲ್ಲಿ ಅವರು ನಿಮ್ಮ ಶಾಲೆಗೆ ಹೋಗಿ ಡ್ಯಾನ್ಸ್ ಯಾರು ಕಲಿಸ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಡ್ಯಾನ್ಸ್ ಅಲ್ಲ. ಆ ರೀತಿ ಎಲ್ಲರೂ ಯಾವ ಗೊತ್ತಿರೋದು ಬಿಡಿ, ಗೊತ್ತಿಲ್ಲದೆ ಯಾವುದು ಅಂತ ಕೇಳಿದರೆ ಆ ಮನುಷ್ಯನಿಗೆ ಧರ್ಮಾಧಿಕಾರಿಗಳಿಗೆ ಹೇಳಲಿಕ್ಕಿಲ್ಲ. ಅಂದರೆ ಎಲ್ಲ ವಿಚಾರಗಳು ಕೂಡ ಅವರು ಬಲ್ಲವರು. ಅಷ್ಟು ಒಳ್ಳೆಯ ಒಬ್ಬ. ಮತ್ತೊಂದು ಬಹುಮುಖ ಪ್ರತಿಭಾನ್ವಿತ ಯಾರು ನಮ್ಮ ಇಲಿಯಾಸ್ ಪೀಟರ್. ಹಾಗಾಗಿ ಈ ಎಲ್ಲ ಕಾರ್ಯಚಟುವಟಿಕೆ ನಾನು ಕಣ್ಣಾರೆ ಬಲ್ಲೆ. ಈ ಶಾಲೆಯನ್ನು ವಿಶೇಷವಾಗಿ ನಾವು ಅಧ್ಯಾಪಕನಾಗಿ ನಾನು ಹೇಳುವಂಥದ್ದು, ಆ ಟೀಚರ್ಸ್ಗಳೊಳಗಿನ ಸಂಬಂಧ ಅದು ಬಹಳ ಸುಲಭದ ಕೆಲಸ ಅಲ್ಲ. ಆ ಟೀಚರ್ಸ್ಗಳನ್ನು ಒಟ್ಟಿಗೆ ತಗೊಂಡು ಹೋಗಿ ಆ ರಂಗವನ್ನು ಮುನ್ನಡೆಸುವಂಥದ್ದು ದೊಡ್ಡ ಕೆಲಸ ಅಲ್ಲ. ಒಂದು ವಿದ್ಯಾಸಂಸ್ಥೆ ರವೀಂದ್ರ ಶೆಟ್ಟಿ ಅವರು ಕರೆಯಿದ್ದಾರೆ, ಆ ವಿದ್ಯಾಸಂಸ್ಥೆ ನಡೆಸುವುದು ಬಹಳ ಸುಲಭದ ಕೆಲಸ ಅಲ್ಲ. ಇಷ್ಟು ತನಕ ಅಧ್ಯಾಪಕರಿಗೆ ಸಂಬಳ, ನಿಜವಾಗಿ ಮಕ್ಕಳ ಫೀಸ್ ಬರೋದಕ್ಕೂ ಸಂಬಳವನ್ನು ನಾವು ಕೊಡುವಂಥದ್ದು, ಆ ಸಂಬಂಧವನ್ನು ಅಧ್ಯಾಪಕರು, ಮಕ್ಕಳು, ಪೋಷಕರು ಮತ್ತು ಆಡಳಿತ ಮಂಡಳಿ, ಈ 4 ಒಂದು ಚಕ್ರ, ಒಂದು ವಾಹನದ 4 ಚಕ್ರ ಇದ್ದಾಗೆ ಆ 4 ಒಂದೇ ರೀತಿ ನಡೆಸುವ ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ನಾನು ಧರ್ಮಾಧಿಕಾರಿ, ನಾನು ಇಲ್ಲಿ ದೊಡ್ಡವರು ಧರ್ಮಗುರುಗಳು ಎನ್ನುವಂಥ
ಮಹತ್ವವನ್ನು ಎಲ್ಲಿಯೂ ತೋರಿಸುವವರಲ್ಲ ಇಲಿಯಾಸ್ ಅವರು. ಇದು ನನ್ನ ಕಣ್ಣಿದ್ದೇನೆ. ಹಾಗಾಗಿ ವಿಶೇಷವಾಗಿ ಇಲಿಯಾಸ್ ಅವರೇ ಅವರ ಆ ಗುಣಗಳನ್ನು ನಾವೆಲ್ಲರೂ ಬಲ್ಲೆವು. ಆ ಗುಣಗಳನ್ನು ನಾವು ಕೂಡ ಅಳವಡಿಸಿಕೊಳ್ತೇವೆ ಅಂತ ಹೇಳ್ಕೊಳ್ತಾ, ನೀವೆಲ್ಲಿವರೆಗೂ ಕೂಡ ಖಂಡಿತ ನಿಮ್ಮ ಕೆಲಸದಿಂದ ಆ ಊರಿಗೆ ಹೆಸರು ಬರ್ತದೆ. ಆ ರೀತಿಯಲ್ಲಿ ಈ ಬಬ್ಬುಕಟ್ಟಿಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ವಿದ್ಯಾಧರ ಶಾಲೆ ಕೂಡ ನಮ್ಮ ಉಳ್ಳಾಲ ಒಳ್ಳೆಯ ಒಳ್ಳೆಯ ಹೆಸರನ್ನು ಗಳಿಸಿದೆ. ಪ್ರತಿಭಾ ಕಾಲೇಜ್ ಆಗಿರ್ಬೋದು ಎಲ್ಲದೂ ಕೂಡ ಇವರ ಮಾರ್ಗದರ್ಶನದಲ್ಲಿ ಬಂದಿದೆ. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತಾಡಲಿಕ್ಕೆ ನಮ್ಮ ವಿದ್ಯಾಧರ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ. ವಂದನೀಯ ಫಾದರ್ ಎಲಿಯಾಸ್ ಡಿಸೋಜ ಮಲ್ಲ ಕನಸುಗಾರೆ ದಿಂಜ ಅಭಿವೃದ್ಧಿ ಬೇಲೇನು ಮಲ್ತದ ಸಾಧಿಸಾದ ತೋಜಾಯಿನಾರು ನನ್ನಲಾತ ಕೆಲವು ಅಭಿವೃದ್ಧಿ ಯೋಜನೆಗಳು ಇತ್ತನಲ್ಲ ಈತ ಕೊರೋನಾದ ಹತ್ರ ಪೂರ ಅರ್ಧಡು ಉಂಡು ಇತ್ತ ಮುಲ್ತೊಡ್ದು ವರ್ಗಾವಣೆ ಪಡೆ ಒಂದುಳ್ಳೇರು ಮಾತೆರ್ನಲ ಪ್ರೀತಿ ವಿಶ್ವಾಸಡು ಮಾತೆರ್ನಲ ಉಡಲ್ಗೆಂದಿನಾರು ಪಂಡದು ಹೊಸಕುರಲ್ ನಿರ್ದೇಶಕರು ವಿದ್ಯಾಧರ ಶೆಟ್ಟರು ಅಭಿನಂದನದ ಪಾತ್ರ ಪಂಡೇರು. ಈಗಿನ ವರ್ತಮಾನದ ಪರಿಸ್ಥಿತಿಯಿಂದಾಗಿ ಅದು ಯಾವುದನ್ನು ಮಾಡಲಾರದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂತಹ ಸ್ಥಿತಿಯಲ್ಲಿ ಹೆಚ್ಚು ಜನರನ್ನು ಸೇರಿಸುವುದು ಕೂಡ ಈಗಿನ ಮಟ್ಟಿಗೆ ಬಹಳ ಅಪಾಯ ಇರುವಂತಹ ನೆಲೆಗಟ್ಟಿನಲ್ಲಿ ಯಾರಿಗೆ ಹೆಚ್ಚು ಜನರಿಗೆ ಹೇಳದ ಕೇವಲ ಆಯ್ದ ಪ್ರಮುಖರಿಗೆ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮ ನಮಗೆ ಇಬ್ಬರು ಹತ್ತಿರದ ಧರ್ಮಗುರುಗಳು ಒಂದು ನಿತ್ಯಧರ್ಮ ಕ್ಷೇತ್ರ ಇಲ್ಲಿ ಅವರು ಬಂದ ಆರಂಭದಲ್ಲಿ ಅವರ ಪರಿಚಯವಾಗಿ ಕಳೆದ 6 ವರ್ಷಗಳಿಂದ ಹೊಸಕುರಲ್ ಬಳಗದಲ್ಲಿ ಬಹಳ ಒಡನಾಟದಲ್ಲಿ ಇದ್ದುಕೊಂಡವರು. ಅದರ ಜೊತೆಗೆ ನಮ್ಮ ಕೆಲವು ಸದ್ಭಾವನಾ ಕೂಟಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಉದಾಹರಣೆಗೆ ಸದ್ಭಾವನಾ ವೇದಿಕೆ ಅಥವಾ ಜಮಾತೆ ಇಸ್ಲಾಂ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಒಳ್ಳೆಯ ಸಂದೇಶವನ್ನು ನೀಡಿದಂತಹ ನಮ್ಮ ವಂದನೀಯ ಫಾದರ್ ಎಲಿಯಾಸ್ ಡಿಸೋಜ ಅವರ ಪ್ರತಿ ಕ್ಷೇತ್ರದಲ್ಲಿ ಅದು ವರ್ಗಾವಣೆ ಎನ್ನುವಂತಹದ್ದು ಅನಿವಾರ್ಯ. ಅವರು ಹೆಚ್ಚಾದರೆ ಒಂದು ಕ್ಷೇತ್ರದಲ್ಲಿ 6 ವರ್ಷಗಳ ಸೇವೆ ಸಲ್ಲಿಸಲಿಕ್ಕೆ ಮಾತ್ರ ಅವಕಾಶ ಇದೆ. 6 ವರ್ಷಗಳ ಕಳೆದ ನಂತರ ಅವರು ಮತ್ತೊಂದು ಕಡೆಗೆ ಹೋಗಬೇಕಾದಂತಹ ಅನಿವಾರ್ಯ ವರ್ಗಾವಣೆ ಇರ್ತದೆ. ಆ ಸಂದರ್ಭದಲ್ಲಿ ಬಂದಾಗ ಕೆಲವು ಸಲ ನಾವು ನೋಡಿದ್ದೇವೆ, ನನ್ನ ವೃತ್ತಿ ಜೀವನದಲ್ಲಿ ನೀವು ಕೂಡ ನೋಡಿದ್ದೀವಿ, ಕೆಲವರನ್ನು ನಾವು ನೋಡ್ತೇವೆ ವರ್ಗಾವಣೆಗೊಂಡು ಬಂದ ಅಧಿಕಾರಿಗಳಾಗಲಿ ಧರ್ಮಗುರುಗಳಾಗಲಿ ಬರ್ತಾರೆ ಹೋಗ್ತಾರೆ, ಗೊತ್ತೇ ಆಗುವುದಿಲ್ಲ. ಅವರಷ್ಟಕ್ಕೆ ಅವರು ಇದ್ದುಕೊಂಡು ಅವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿಯೋ ಮಾಡದೆಯೋ ಅವರು ವರ್ಗಾವಣೆ ಪಡೆದು ಹೋಗ್ತಾರೆ. ಆದರೆ ಇಲ್ಲಿ ನಮ್ಮ ನಿತ್ಯಧರ್ಮ ಚರ್ಚಿನ ಫಾದರ್ ಹಾಗಲ್ಲ. ಮತ್ತು ಆರಂಭದಲ್ಲಿ ಪರಿಚಯ ಆಯಿತು. ಸಾಮಾಜಿಕ ಕಳಕಳಿಯನ್ನು ಆರಂಭದಲ್ಲಿ ಪ್ರಕಟಗೊಳಿಸಿದರು. ಆ ಸಾಮಾಜಿಕ ಕಳಕಳಿಯಲ್ಲಿ ಎಲ್ಲರೂ ಒಂದಾಗಿರಬೇಕು, ಸಮಾಧಾನವಾದಂತಹ ವಾತಾವರಣ ಬೇಕು, ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸೇರಬೇಕು, ಎಲ್ಲರ ಕಾರ್ಯಕ್ರಮಕ್ಕೆ ಹೋಗಬೇಕು ಎನ್ನುವಂತಹ ಒಂದು ಮನೋಭಾವನೆ. ಆ ಮನೋಭಾವನೆಯನ್ನು ಕೇವಲ ಮನೋಭಾವನೆಗೆ ಇಟ್ಟುಕೊಳ್ಳದೆ ಅದನ್ನು ಕಾರ್ಯರೂಪಕ್ಕೆ ಅವರು ತಂದವರು. ಹಾಗಾಗಿ ಬಹಳ ನಿಕಟ ಸಂಬಂಧ, ನಿಕಟ ಸಂಪರ್ಕ ನಮಗೆ ಈ ಒಂದು ಚರ್ಚಿನೊಂದಿಗೆ ಇತ್ತು. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಅವರು ಪಾಲ್ಗೊಂಡವರು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಅದು ಒಂದು ಧರ್ಮಗುರುಗಳೆನ್ನುವಂತಹ ನೆಲೆಯಲ್ಲಿ ಆಗಿರ್ಬೋದು, ನಮಗೆ ಆತ್ಮೀಯರು ಎನ್ನುವಂತಹ ಒಂದು ನೆಲೆಯಲ್ಲಿ ನಮಗೆ ಆಗಾಗ ಮಾರ್ಗದರ್ಶನವನ್ನು ನೋಡುವಂತಹ ಒಂದು ಧರ್ಮಗುರುಗಳಾಗಿ ಅವರು ನಮಗೆಲ್ಲ ಪ್ರೋತ್ಸಾಹವನ್ನು ನೀಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮಿಂದ ಆದಷ್ಟು ಒಂದು ಸಣ್ಣ ಅಭಿನಂದನೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ, ಯಾಕೆಂದರೆ ಎಲ್ಲರನ್ನು ಸೇರಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡುವಂತಹ ಸ್ಥಿತಿಯಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಕಳೆದುಕೊಂಡು ನಾನು ಕೆಲವರಿಗಷ್ಟೇ ಫೋನ್ ಮಾಡಿದ್ದೆ. ಒಟ್ಟು ಒಂದು 15 ಮಂದಿ ಹೆಸರು, ಅದರಲ್ಲಿ ಒಂದು 10 ಮಂದಿಯನ್ನು ಇಲ್ಲಿಗೆ ನಾವು ಇದು ಮಾಡಿಕೊಂಡು ಬರಬೇಕಂತ ಕೇಳಿಕೊಂಡಾಗ ಹೆಚ್ಚಿನವರೆಲ್ಲ ಬಂದಿದ್ದಾರೆ. ಕರೆ ಮಾಡಿದಂಥ ಅವರು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ಬಾಬರು ಮೊಹಮ್ಮದ್ ಬಾಬರು ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಸಿಕೊಂಡು ಅವರನ್ನು ಎಲ್ಲರ ಪರವಾಗಿ ನಾನು ಮಾಧ್ಯಮವಾಗಿ ಸ್ವಾಗತಿಸಿಕೊಂಡಿದ್ದೇನೆ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರಂತರ ನಮ್ಮೊಂದಿಗೆ ಬಂದ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಂಥ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ನಿತ್ಯಧರ್ಮ ಕ್ಷೇತ್ರ ಇದು ಅವರದೇ ಕ್ಷೇತ್ರ. ಅವರ ಕ್ಷೇತ್ರದಲ್ಲಿ ಅವರ ಮನೆ ಇದ್ದ ಹಾಗೆ ಇಲ್ಲಿಗೆ ಬಂದು ನಾವು ನಮ್ಮ ಒಂದು ಅಭಿಮಾನವನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಒಪ್ಪಿಗೆ ಕೊಟ್ಟು ಸಹಕಾರ ನೀಡುತ್ತಿರುವಂತಹ ಇಲ್ಲಿಂದ ವರ್ಗಾವಣೆ ಪಡೆಯುತ್ತಿರುವಂತಹ ವಂದನೀಯ ಫಾದರ್ ಎಲಿಯಾಸ್ ಡಿಸೋಜ ಅವರನ್ನು ಕೂಡ ನಮ್ಮ ಹೊಸಕುರಲ್ ಬಳಗದ ಪರವಾಗಿ ಸದ್ಭಾವನಾ ವೇದಿಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಆತ್ಮೀಯ ಬಂಧುಗಳಾಗಲೇ ಹೇಳಿದ ನಮ್ಮೆಲ್ಲರ ಆಶಯಗಳು ಒಳ್ಳೆಯ ಒಂದು ಕಾರ್ಯಕ್ರಮ, ಒಳ್ಳೆಯ ಒಂದು ವಾತಾವರಣದಲ್ಲಿ ಮಾಡಬೇಕಾಗುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ನಮ್ಮ ಅಭಿಮಾನದ ಈ ಕಾರ್ಯಕ್ರಮವನ್ನು ಮಾಡುವ ಮೊದಲು ನಮ್ಮ ಒಂಜೇ ಸಮುದಾಯಕ್ಕೆ ಸೀಮಿತ ಆವಂದೆ ಮಾತಾ ಸಮಾಜದ ಕಲ್ನ ಒಟ್ಟಿಗೆ ಬೆರೆತು ಬೇಲೆ ಮನ್ಪುನಗ ಅವೇಟು ತಿಕ್ಕುನ ಖುಷಿಯೇ ಬೇತೆ ಅಂಚಾದಿ ಇನಿ ಮಾತೆರ್ಲ ಬತ್ತದು
ಅಭಿಮಾನನು ತೋಜಾ ಹೊಂದಲಾರು ಇಂದು ಖುಷಿತ ವಿಷಯ ಪಂಡದು ವಂದನೀಯ ಫಾದರ್ ಡಾಕ್ಟರ್ ಎಲಿಯಾಸ್ ಡಿಸೋಜ ಅಭಿಮಾನದ ಮಾನದಿಗೆಯನ್ನು ಪಡೆಯೊಂದು ಆಶೀರ್ವಚನದ ಪಾತ್ರ ಪಂಡೇರು. ನಮ್ಮ ಹೊಸಪುರ ಸುದ್ದಿವಾಹಿನಿಯ ನಿರ್ದೇಶಕರು ಹಾಗೂ ಈ ಸದ್ಭಾವನಾ ವೇದಿಕೆಯ ಸಂಸ್ಥಾಪಕರಾಗಿರುವಂಥ ನಮ್ಮ ನೆಚ್ಚಿನ ಮಿತ್ರರು ಜಿವಾಣಿ ವಿದ್ಯಾಧರ್ ಶೆಟ್ಟಿಯವರು ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಈ ವೇದಿಕೆಯ ಸದಸ್ಯರು, ನಿಮಗೆ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದಕ್ಕಾಗಿ ತುಂಬ ಸಂತೋಷ ಆಗಿದೆ. ನೋಡಿ, ನಾವು ಈ ವರ್ಗಾವಣೆ ತೆಗೆದುಕೊಂಡು ಹೋಗೋದು ನಮಗೆ ಒಂದು ನಮ್ಮ ಜೀವನದ ಒಂದು ರೆಗ್ಯುಲರ್ ಫೀಚರ್ ಇರ್ತದೆ, ಅವಿಭಾಜ್ಯ ಅಂಗ ಇದ್ದಾಗ ನಾವು ಹೋಗ್ತಾ ಇದ್ದೇವೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ಮೇ ಬಿ ಸಮಥಿಂಗ್ ಲೈಕ್ ಸಿವಿಲ್ ಸರ್ವೆಂಟ್ಸ್ ಅಂತ ಇದ್ದಾರೆ, ಒಂದು ಕಡೆಯಿಂದ DC ಇರ್ಬೋದು ಅಥವಾ ಅಂಥದ್ದೊಂದು ಹೋಗ್ತಾ ಇರ್ತಾರೆ. ನಾವು ಕೂಡ ಹಾಗೆ ರೀತಿ ಹೋಗ್ತಾ ಇದ್ದೇವೆ. ನಮಗೆ ಬೇರೆ ಬೇರೆ ಕ್ಷೇತ್ರ ಇದರಲ್ಲಿ ಬೀಳ್ಕೊಡುಗೆ ಸಮಾರಂಭ ಸಿಗ್ತಾ ಇರ್ತವೆ. ಅದು ಯಾರು ಕೊಡುವುದಂದರೆ ಒಂದು ಚರ್ಚಿನವರು, ಮತ್ತೊಂದು ಶಾಲೆಯವರು, ಮತ್ತೆ ಸಂಘಟನೆಗಳು, ನಮ್ಮ ಚರ್ಚಿನ ಸಂಘಟನೆಗಳು. ಅದು ಬಿಟ್ಟು ಹೊರಗೆ ಸಮಾಜದ ಸಂಘಟನೆಗಳು ಬೀಳ್ಕೊಡುಗೆ ನಮ್ಮ ಗುರುಗಳಿಗೆ ಮಾಡೋದಂದರೆ ಭಾಳ ಅಪರೂಪ. ಇಲ್ಲಿಯೇ ನಾನು ಈ ಕಾರ್ಯಕ್ರಮ ನೋಡಿದ್ದು, ಮತ್ತು ಇದರಿಂದ ನನಗೆ ತುಂಬ ಇನ್ಸ್ಪಿರೇಷನ್ ಸಿಕ್ಕಿದೆ, ಪ್ರೇರಣೆ ಸಿಕ್ಕಿದೆ. ನಮ್ಮ ಈ ಟಿಪ್ಪು ಸುಲ್ತಾನ್ ಅವರ ಪಂಗಡದವರು ಬಂದು ಅಭಿನಂದನೆ ಸಲ್ಲಿಸಿದರು, ಈ ಒಂದು ರೀತಿಯ ಆನರ್ ಮಾಡಿದರು. ಇದರಿಂದ ನನಗೆ ಗೊತ್ತಾಯಿತು, ನಾವು ಕೇವಲ ಒಂದೇ ಧರ್ಮದಲ್ಲಿ ಉಳಿದು ಒಂದೇ ಸಮಾಜಕ್ಕೋಸ್ಕರ ಸಮುದಾಯಕ್ಕೋಸ್ಕರ ದುಡಿಯೋದು ಮಾತ್ರ, ಎಲ್ಲರ ಜೊತೆ ಸೇರಿ ನಮ್ಮ ಬಾಂಧವ್ಯ ಬೆಳೆಸ್ಕೊಳ್ಬೇಕು. ಕೆಲಸ ನಂತರ ರಿಲೇಷನ್ಶಿಪ್ ಅದು ಫಸ್ಟ್ ನಾವು ಮಾಡಬೇಕು, ಮತ್ತು ಕೆಲಸ ಮಾಡೋದು. ಇದು ಸಂಬಂಧದ ವಿಷಯವನ್ನು ನಾವು ಹೆಚ್ಚು ಗಮನದಲ್ಲಿ ಇಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಮಿತ್ರರಾಗಿದ್ದಂಥ ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಒಂದು ಇನಿಷಿಯೇಟಿವ್ ತೆಗೆದುಕೊಂಡು ಇಲ್ಲಿ ನಿಮ್ಮನ್ನೆಲ್ಲ ಕರೆದುಕೊಂಡು ಇಲ್ಲಿ ಬಂದಿದ್ದಾರೆ. ನಿಮ್ಮ ವೇದಿಕೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಒಂದು ಬೀಳ್ಕೊಡುಗೆ, ಅದೇ ರೀತಿ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಪ್ರಿಯರೇ, ಇಲ್ಲಿ ವಿದ್ಯಾರ್ಥಿಗಳಿಗೆ ಬಂದ ನಂತರ ನಾನು ಬೇರೆ ಬೇರೆ ಜನರೊಡನೆ ಮಿಕ್ಸ್ ಆಗಿ ಒಂದು ಬೆರೆಯಬೇಕಾದ್ರೆ ನನಗೆ ಕಾರಣಕರ್ತರೆ ಇವರೇ. ನನ್ನ ಯಾವಾಗಲೂ ನಾನು ಅವರನ್ನು ಸ್ಮರಿಸ್ತೇನೆ. ಯಾಕೆಂದರೆ ತುಂಬ ಕಡೆ ನಮ್ಮನ್ನು ಕರೆದುಕೊಂಡು ಈ ವೇದಿಕೆಯ ಮುಖಾಂತರ ದೀಪಾವಳಿ ಸಂಭ್ರಮ, ರಂಜಾನ್, ಕ್ರಿಸ್ಮಸ್ ಈ ಸಂಭ್ರಮಗಳನ್ನು ಹಮ್ಮಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಿಕ್ಸ್ ಆಗಲಿಕ್ಕೆ, ಎಲ್ಲರೊಡನೆ ಬೆರೀಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಒಂದು ಪ್ರಶ್ನೆ ಆವಾಗಲೇ ನೋಡಿದ್ದು, ಇವರದೊಂದು ಸುದ್ದಿವಾಹಿನಿ ಚಾನಲ್, ನ್ಯೂಸ್ ಚಾನಲ್, ಇವರು ಯಾಕೆ ಈ ಎಲ್ಲ ಕಾರ್ಯಕ್ರಮಗಳು ಮಾಡೋದು, ಏನೋ ಬೇರೆ ಬೇರೆ ಧಾರ್ಮಿಕ ಹಬ್ಬಗಳನ್ನು ಆಚರಿಸುವುದು. ಆದರೆ ಅವರ ಆ ಒಂದು ಕೆಲಸ ನೋಡಿದಾಗ ನನಗೆ ಗೊತ್ತಾಯಿತು, ಈ ಸುದ್ದಿವಾಹಿನಿ ಇರುವುದು ಕೇವಲ ಸ್ವಲ್ಪ ಏನೋ ಹರಟೆ ಹೊಡೆದು ದುಡ್ಡು ಮಾಡೋದಲ್ಲ, ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋದು, ಒಳ್ಳೆಯ ಕಾರ್ಯಕ್ರಮ. ಈಗ ಇಲ್ಲಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಈಗ ಕೊರೋನಾ ಬಿಡಿ, ಅದಕ್ಕಿಂತ ಮುಂಚೆ ಒಂದು 2 ವರ್ಷದಿಂದ ಈ ಕ್ಷೇತ್ರದಲ್ಲಿ ಒಂದು ಗಾಂಜಾ ಮತ್ತು ಯುವಕರನ್ನು ಅಡ್ಡದಾರಿಗೆ ಎಳೆಯುವಂಥ ಒಂದು ದೊಡ್ಡ ಒಂದು ಏನು ಹೇಳ್ತಾರೆ ನೆಟ್ವರ್ಕ್ ಉಂಟು. ಅದನ್ನು ಆನ್ಸರ್ ಮಾಡೋಕ್ಕಾಗಿ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ಈಗ ಸುದ್ದಿವಾಹಿನಿಯವರಿಗೆ ಕೇವಲ ಬಂದ ಸುದ್ದಿಯನ್ನು ಪ್ರಚಾರ ಮಾಡಿ ಸ್ವಲ್ಪ ಅದರಿಂದ ಕಾಸು ಬಿಸಿಯಾಗಿ ಕೂತ್ಕೊಳ್ಬೋದು. ಆದರೆ ಸಮಾಜದಲ್ಲಿ ಏನಂತಾರೆ ಒಂದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿ ಆ ಜನರನ್ನು ಸಂಘಟಿಸಿ ಎಷ್ಟು ಒಂದು ಒಳ್ಳೆಯ ಕೆಲಸ ಅಂದರೆ ಒಂದು ಸಾಮರಸ್ಯ ಮೂಡಿಸುವಂಥದ್ದು ಈ ಕ್ಷೇತ್ರದಲ್ಲಿ, ಈ ಏರಿಯಾದಲ್ಲಿ ಒಂದು ತುಂಬ ಕೆಲಸ ಆಗಿದೆ ಅಂದರೆ ಇದು ನಮ್ಮ ಹೊಸಪುರಲ್ಲಿ ಜಾನುವಾರು ಇದು ಯಾರಿಂದ ಮಾಡಲಿಕ್ಕೆ ಆಗಲಿಲ್ಲ, ಆಗ್ತಾ ಇಲ್ಲ ಕಾಣ್ತದೆ.
ಮತ್ತು ಧಾರ್ಮಿಕವಾಗಿ ಮಾಡೋದಂಥದ್ದು ಧಾರ್ಮಿಕ ಒಂದೇ ಧರ್ಮದವರಿಗೆ ಸೀಮಿತ ಆಗ್ತದೆ. ಮತ್ತು ಸಮಾಜದಲ್ಲಿ ಕೆಲಸ ಮಾಡುವವರು ಆ ಸಂಘಟನೆಗಳಂತ ಹೇಳ್ತಾವಲ್ಲ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಈ ಶ್ರೀ ಸಂಘಟನೆಗಳು ಅಥವಾ ಇಂಥದ್ದೆಲ್ಲ ಗ್ರೂಪ್ಗಳು ಅದು ಕೂಡ ಸೀಮಿತವಾಗಿರ್ತವೆ. ಎಲ್ಲ ಜನರನ್ನು ರೀಚ್ ಔಟ್ ಮಾಡಿ ಬೇರೆ ಬೇರೆ ಧರ್ಮದ ಮುಖಂಡರನ್ನು ಒಂದೇ ವೇದಿಕೆಯಲ್ಲಿ ಕರೆತರುವುದು ಬಹಳ ಕಷ್ಟ. ಇದು ನನಗೆ ತುಂಬ ಇನ್ಸೈಟ್ಸ್ ಕೊಟ್ಟಿದೆ. ನಾವು ಮಾಡುವಂಥ ಈ ಕೆಲಸ ಸಮಾಜಕ್ಕೆ ಸೇರಬೇಕು, ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ಮನಸ್ಸಿನ ಚಿಂತನೆಯಲ್ಲಿ ಬದಲಾವಣೆ ಆಗಬೇಕು. ಸುಮ್ಮನೆ ನಾವು ಗೋಡೆಗಳನ್ನು ಕಟ್ಟುವುದಲ್ಲ, ಪರಸ್ಪರ ರೀಚ್ ಔಟ್ ಆಗಲಿಕ್ಕೆ ಬ್ರಿಡ್ಜ್ಗಳನ್ನು ಕಟ್ಟಬೇಕು ಅಂತ ಹೇಳಿ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಈ ಸದ್ಭಾವನಾ ವೇದಿಕೆ ಹಾಗೂ ಹೊಸಪುರಲ್ ಸುದ್ದಿವಾಹಿನಿಯವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಮುಂದಕ್ಕೆ ಕೂಡ ಎಲ್ಲಿ ಹೋದರೂ ಕೂಡ ಈ ವಿಷಯವನ್ನು ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಒಂದು ನಾನು ಹೇಳ್ತೇನೆ. ಒಂದು ಸುದ್ದಿವಾಹಿನಿ ಅಂದರೆ ಹೀಗೆ ಇರಬೇಕು ಅನ್ನೋದು, ಸುಮ್ಮನೆ ಏನೇನು ಸಿನಿಮಾಗಳನ್ನು ಹಾಕಿ ಅದನ್ನು ಪ್ರಕಾಶ ಮಾಡಿ ನಡೆಸುವುದು ಮಾಧ್ಯಮ ಆಗಿರಬಾರ್ದು, ಅದಕ್ಕಿಂತ ಜಾಸ್ತಿ ಆಗಿರಬೇಕು ಅಂತೇಳಿ ಖಂಡಿತವಾಗಿ ನಾನು ಹೇಳ್ತೇನೆ. ಅದೇ ರೀತಿ ಕೆಲವರು ನಾನು ಭೇಟಿಯಾಗಿದ್ದೇನೆ, ನಿಮ್ಮ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ನೋಡಿದ್ದೇನೆ ನಿಮ್ಮ. ಮತ್ತು ತ್ಯಾಗಂ ಸರ್ ನಮ್ಮ ಜೊತೆನೇ ಇದ್ದಾರೆ. ನಿತ್ಯಾನಂದ ಸ್ಕೂಲ್ ಅಂತ ಹೇಳುವಾಗ ಅವರು ಬೇಡ ಅನ್ನೋದಿಲ್ಲ, ನಮಗೆ ಒಂದು ಗೆಸ್ಟಾಗಿ ಬರಬೇಕು ಸರ್ ಅಂತ ಹೇಳಿದರೆ ಆಯ್ತು ಸರ್, ಎಷ್ಟು ಯಾವ ಒಂದು ಡೇಟ್ ಅಂತ ಹೇಳಿ ನಾನು ಬರ್ತೇನೆ ಅಂತ ಹೇಳ್ತಾರೆ. ಸೊ ಅವರಿಗೆ ಒಂದು ನಮ್ಮ ಶಾಲೆಯಲ್ಲಿ ಒಂದು ನಮ್ಮದೇ ಈ ಶಾಲೆಯ ಒಬ್ಬ ಅಭಿಮಾನಿಯಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ತಾಲೂಕು ಪಂಚಾಯತ್ ಪಾವು ಇದರ ಇಲ್ಲಿನ ಡೆವಲಪ್ ಏನಂದರೆ ಅಭಿವೃದ್ಧಿಯ ಅಧಿಕಾರ. ನಾನು ಜಾಸ್ತಿ ಅಲ್ಲಿ ಪಾವರಲ್ಲಿ ಹೋಗಿ ನೋಡಲಿಲ್ಲ, ಆದರೆ ಎಲ್ಲ ಸುದ್ದಿಗಳು ನನಗೆ ಬರ್ತಾ ಉಂಟು. ಯಾಕೆಂದರೆ ನಾನು ಈ ಹೊಸಪುರಲ್ ಗ್ರೂಪ್ನಲ್ಲಿದ್ದೇನೆ. ಎಲ್ಲೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ, ವಿಶೇಷವಾಗಿ ನಮ್ಮ ಶಾಸಕರಾದಂಥ ಶ್ರೀಯುತ ಯೋಗಿನಾಥರವರು ಎಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಅದೆಲ್ಲ ನನಗೆ ರಿಪೋರ್ಟಿಂಗ್ ಆಗ್ತಾ ಇದೆ. ಅದಕ್ಕೆ ಮೇನ್ ಸೋರ್ಸ್ ಇದೆ ನಮ್ಮ ಹೊಸಪುರದ ವಾಟ್ಸಪ್ ಗ್ರೂಪ್. ಸೊ ಚಾನಲ್ಗಿಂತ ಈ ವಾಟ್ಸಪ್ ಗ್ರೂಪ್ನಿಂದ ತುಂಬ ಕಾರ್ಯಕ್ರಮಗಳು ಬರ್ತಾ ಇವೆ, ಲಿಂಕ್ಗಳು ಬರ್ತಾ ಇವೆ. ಎಷ್ಟೆಷ್ಟು ಅದು ಪುರುಸೋದಿಲ್ಲದಷ್ಟು ಕಾರ್ಯಕ್ರಮಗಳು ನಮಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಮೊಹಮ್ಮದ್ ಮೋನೂರವರ ಕಾರ್ಯಕ್ರಮಗಳನ್ನು ನಾನು ನಿಜವಾಗಿಯೂ ಅಭಿನಂದಿಸ್ತೇನೆ ಸರ್. ನಿಮ್ಮ ವಿಶೇಷ ಸಾಮಾಜಿಕ ಕಳಕಳಿಯನ್ನು ನಾನು ಸ್ಮರಿಸ್ತೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮೊಂದಿಗೆ ಅತಿಥಿಯಾಗಿ ಇದ್ದಾರೆ ಶ್ರೀಯುತ ವಿದ್ಯಾರತ್ನ ವಿದ್ಯಾಸಂಸ್ಥೆಗಳ ಏನೇಳ್ತಾರೆ ನಿರ್ದೇಶಕರು ಉಳಿದುದ್ದವರು ಬೆಳಗಿನವರು. ಅವರು ರಾಜಕೀಯದಲ್ಲಿದ್ದಾರೆ, ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಅವರು ಅವರ ಪ್ರೆಸೆನ್ಸ್ ಹಾಜರಿ ನಮಗೆ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ನಾವು ಒಂದೇ ಬೋರ್ಡಲ್ಲಿದ್ದೇವೆ, ಒಂದೇ ದೋಣಿಯಲ್ಲಿ. ಯಾಕೆಂದರೆ ನಾನು ಈ ಶಾಲೆಯ ಸಂಚಾಲಕ ಮ್ಯಾನೇಜರ್, ಇವರು ವಿದ್ಯಾರತ್ನ ವಿದ್ಯಾಸಂಸ್ಥೆಯ ನಿರ್ದೇಶಕರು. ಹೀಗೆ ಅಲ್ಲಿ ಇಲ್ಲಿ ನಾವು ವೇದಿಕೆಯಲ್ಲಿ ಸೇರ್ತೇವೆ, ಶೈಕ್ಷಣಿಕ ವಿಷಯಗಳ ಬಗ್ಗೆ ನಾವು ಪರಸ್ಪರ ಹಂಚಿಕೊಳ್ತೇವೆ. ಹೀಗೆ ಸರ್, ನಿಮ್ಮ ಈ ಸಣ್ಣ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ನಿಜವಾಗಿ ವಿಷಯ ಇದೆ. ನಮ್ಮ ಫ್ರೆಂಡ್ಸ್ ಜೊತೆ ನಾನು ಕೂಡ ಫ್ರೆಂಡ್ ಆಗಿದ್ದೇನೆ. ರಾಮಕೃಷ್ಣ ಇವರು ಮತ್ತು ನರವೇಶ್ವರ ಗಟ್ಟಿ ಅವರೆಲ್ಲ ಅಲ್ಲಿ ಇಲ್ಲಿ ಮಿಂಚುತ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ 6 ವರ್ಷ ನನಗೆ ಸಿಕ್ಕಿದ್ದು, ಇನ್ನೊಂದು ವರ್ಷ ಬೇಕಿತ್ತು. ಯಾಕೆಂದರೆ ಈ ಯೋಜನೆಗಳಾಗಲಿ ಈ ನಮ್ಮ ನಿತ್ಯದ ಚರ್ಚಿನ ಸರೌಂಡಿಂಗ್ಸ್, ಈ ಒಂದು ಪರಿಸರದಲ್ಲಿ ಚೇಂಜ್ ಮಾಡುವಂಥ ಒಂದು ಪ್ಲ್ಯಾನಲ್ಲಿದ್ದೆ ನಾನು. ಆದರೆ ನಮ್ಮ 7 ಇಯರ್ಸ್ ಟರ್ಮ್ನಲ್ಲಿ ಸಡನ್ನಾಗಿ ಒಂದು 6 ಇಯರ್ಸ್ಗೆ ಬಂತು. ಈ ಯೋಜನೆಗಳು ಹಂತ ಹಂತವಾಗಿ ನಾವು ಲಾಸ್ಟಿಗೆ ಬರುವಾಗ ಕಡೆಯದು ಏನೋ
ಎಲ್ಲ ಪ್ಲ್ಯಾನಿಂಗ್ ಆಗಿ ನಾವು ಅಂತ್ಯ ಬರುವ ಕ್ಲೈಮ್ಯಾಕ್ಸ್ಗೆ ಬರುವಾಗ ಅದು ಅಲ್ಲಿ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ಇಲ್ಲಂದರೆ ಇನ್ನೂ ಆಗ್ಬೋದು, ಇನ್ನು ಆಗ್ತದೆ, ಖಂಡಿತ ಆಗ್ತದೆ. ಆದರೆ ನನ್ನ ಅವಧಿಯಲ್ಲಿ ಇದು ಆಗಲಿಲ್ಲ ಅಷ್ಟೇ. ಯಾಕಂದರೆ ನಮ್ಮ ಚರ್ಚ್ನಲ್ಲಿ ಏನಾಗ್ತದೆ, ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ, ಬೇರೆ ಇನ್ನೊಬ್ಬರು ಬರ್ತಾರೆ, ನಮ್ಮ ಜಾಗಕ್ಕೆ ಬರ್ತಾರೆ, ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಅಭಿವೃದ್ಧಿ ಆಗ್ತಾ ಇದೆ. ಈ ರೀತಿ ಏನು ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಮ್ಮ ಧರ್ಮಸಭೆಯಲ್ಲಿ ಕೆಲಸಗಳಾಗ್ತಾ ಇರ್ತವೆ. ಈಗ ಕಡೆಯದಾಗಿ ನಾನು ತಣ್ಣೀರ್ಬಾವಿ ಎಂಬ ಒಂದು ಸಣ್ಣ ಚರ್ಚಿಗೆ ಹೋಗ್ತಾ ಇದ್ದೇನೆ. ಒಂದು ಟೆಂಪರರಿ ಆಗಿ ಇರಬಹುದು ಅಂತ ಭಾವಿಸ್ತೇನೆ ನಾನು. ಯಾಕಂದರೆ ನಾನು ಕಾಲೇಜುಗಳಲ್ಲಿ HOD ಆಗಿ, ಕಾಲೇಜುಗಳಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೇನೆ. ಅಂಥದ್ದು ಇನ್ನೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಕಳಿಸ್ಬೋದು ಅಂಥ ಪರಿಸ್ಥಿತಿಗಳು ಉಂಟು. ಸೊ ಎಲ್ಲಿ ನಮ್ಮನ್ನು ಕಳಿಸ್ತಾರೆ ಹೋಗೋದು. ಅದಕ್ಕೆ ಕಡೆಗಾಗಿ ನಾನು ಹೇಳೋದು ಬಯಸ್ತೇನೆ ಅಂದರೆ ಸರ್, ಇದರಲ್ಲಿ ಕೂಡ ಭಾಳಷ್ಟು ಒಳಿತು ಉಂಟು. ಈ ಟ್ರಾನ್ಸ್ಫರ್ ಎಂಬ ಒಂದು ಇದರಲ್ಲಿ ಯಾಕಂದರೆ ಒಂದೇ ಊರಲ್ಲಿ ಇದ್ದು ಅಲ್ಲಿ ಅನುಭವ ಪಡೆದು ಅದು ಅಷ್ಟು ವಿಶಾಲ ಆಗುವುದಿಲ್ಲ. ಬೇರೆ ಬೇರೆ ಊರಿಗೆ ಹೋಗಿ, ಫಾರ್ ಎಕ್ಸಾಂಪಲ್ ನಾನು ಬೀದರಲ್ಲಿ ಅಲ್ಲಿಯ ಜನರ ಜೊತೆ ನಾನು ಬೆರೆತಿದ್ದೇನೆ. ಅಲ್ಲಿಂದ ಒಂದು ಅನುಭವ ಪಡೆದು ಇಲ್ಲಿ ಒಂದು ನಾನು ಕ್ಲಾಸ್ ಮಾಡುವಾಗ, ಈಗ ಕೊರೋನಾದಿಂದ ಏನಾಗಿದೆ ಶಾಲೆಗಳಿಗೆ, ಮಕ್ಕಳಿಗೆ ಮನೆಯಲ್ಲಿ ಇದು ಆನ್ಲೈನ್ ಟೀಚಿಂಗ್. ಇದು ಯಾರಿಗೆ ಆನ್ಲೈನ್ ಟೀಚಿಂಗ್? ನಮಗೆ ಸ್ವಲ್ಪ ಆದರೂ, ನಮ್ಮ ಇಲ್ಲಿನ ಮಕ್ಕಳಿಗೆ ಸ್ವಲ್ಪ ಆದರೂ ಒಂದು ಫೆಸಿಲಿಟಿ ಉಂಟು. ಆ ಬೀದರ್ ಅಂತ ಊರಿಗೆ, ಬಿಜಾಪುರ ಅಂತ ಊರಿಗೆ ಇದು ಟಚ್ ಆಗುವುದೇ. ಸೊ ಕರ್ನಾಟಕದ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂತ ನನಗೆ ಗೊತ್ತಾಗ್ತದೆ. ಸೊ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡಿದಾಗ ಬೇರೆ ಬೇರೆ ಜನರ ಪರಿಚಯ, ಜನರ ಪರಿಸ್ಥಿತಿ, ಅವರ ಕಲ್ಚರ್, ಸಂಸ್ಕೃತಿ, ಇದೆಲ್ಲ ನಮಗೆ ಏನೋ ಶ್ರೀಮಂತರನ್ನಾಗಿ ಮಾಡ್ತಾರೆ. ದಿಸ್ ಇಸ್ ವಾಟ್ ಐ ಸೇ. ಈ ಟ್ರಾನ್ಸ್ಪೋರ್ಟಿಂದ ಕೂಡ ಒಳ್ಳೆಯ ಕಲಿಯಲಿಕ್ಕೆ ತುಂಬ ವಿಷಯಗಳನ್ನು ಸಿಗ್ತವೆ. ಆದರೆ ಅದರಿಂದ ಈ ಟ್ರಾನ್ಸ್ಫರ್ ಆಗೋದರಿಂದ ಕೆಲವು ನೋವುಗಳನ್ನು ಕೂಡ ನಾವು ಅನುಭವಿಸ್ತೇವೆ. ಯಾಕೆಂದರೆ ಒಂದು ಕಡೆ ನಾವು ಒಳ್ಳೆಯ ಗ್ರೂಪ್ ಆಗಿ, ಫ್ರೆಂಡ್ಸ್ ಆಗಿ ಸೇರಿಕೊಂಡು ಚಿಂತನೆ ಮಾಡಿ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಮತ್ತೆ ಒಂದು ಹಂತದಲ್ಲಿ ಬಿಟ್ಟು ಅಲ್ಲಿ ಇದ್ದವರು ಕೂಡ ಏನಾದರೂ ಸ್ವಲ್ಪ ಒಂದು ರೀತಿಯ ಕಂಪನಿ ಕಡಿಮೆ ಆಗ್ತದೆ, ಸೋರ್ಸಸ್ ಕಡಿಮೆ ಆಗಬಹುದು ಕೂಡ ನಾನು ಅನಿಸ್ತೇನೆ. ಸೊ ಒಳ್ಳೆಯ ಟೀಮ್ ಆಗಿ ಕೆಲಸ ಮಾಡುವಾಗ ಅಲ್ಲಿ ಒಬ್ಬರು ಮೇನ್ ಕೆಲಸ ಮಾಡುವವರು ಹೋಗಿಬಿಟ್ಟಿರ್ತಾರೆ, ಸ್ವಲ್ಪ ಒಂದು ರೀತಿಯ ಶಾರ್ಟೇಜ್, ಫೀಲಿಂಗ್ ಶಾರ್ಟೇಜ್ ಆಫ್ ದ ಬ್ರೈನ್ಸ್ ಆ್ಯಂಡ್ ಟ್ಯಾಲೆಂಟ್ಸ್, ಇಂಥ ಒಂದು ಪರಿಸ್ಥಿತಿ ಕೂಡ ಉಂಟು. ಈ ಸಂದರ್ಭದಲ್ಲಿ ತುಂಬ ಮಾತಾಡದೆ ನಾವು ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಇದರ ಮುಂದಾಳತ್ವವನ್ನು ವಹಿಸಿದಂಥ ನನ್ನ ಮಿತ್ರರಾಗಿದ್ದಂಥ ಶ್ರೀಯುತ ವಿಜಯಧರ ಶೆಟ್ಟಿಯವರಿಗೆ ಇನ್ನೊಂದು ಸಲ ಕೃತಜ್ಞತೆ ಹೇಳಿ, ನಮಸ್ಕಾರ ಹೇಳಿ, ಮತ್ತು ಕೂಡ ನಾವು ಭೇಟಿಯಾಗೋಣ. ಸಂಪರ್ಕದಲ್ಲಿ ನಾನು ಇದ್ದೇನೆ, ನಿಮ್ಮ ಜೊತೆ ಇದ್ದೇನೆ. ಎಲ್ಲ ವಿಷಯಗಳನ್ನು, ನ್ಯೂಸ್ಗಳನ್ನು ನಾನು ಓದ್ತಾ ಇದ್ದೇನೆ. ರೆಸ್ಪಾಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಗುಂಪಿನಲ್ಲಿ ನಾವು ಏನಾದರೂ ಮಾದರಿಗಳನ್ನು ರೆಸ್ಪಾನ್ಸ್ ಕೊಟ್ಟರೆ ಅದು ಹೇಗೆ ರಿಯಾಕ್ಷನ್ ಬರ್ತದೆ ನನಗೆ ಹೇಳಲಿಕ್ಕಾಗಲ್ಲ. ಅಂದರೆ ಕೆಲವರಿಗೆ ಖುಷಿಯಾಗ್ಬೋದು, ಕೆಲವರಿಗೆ ಬೇಸರ ಆಗ್ಬೋದು. ಯಾಕೆಂದರೆ ನಾವೆಲ್ಲರ ಜೊತೆ ಇದ್ದೇವೆ. ಯಾವ ಪಕ್ಷ ಅಂತ ಇಲ್ಲ, ಎಲ್ಲ ಜನರು ನಮ್ಮ ಫ್ರೆಂಡ್ಸ್. ಹೀಗಿರುವಾಗ ನಮಗೆ ರಿಯಾಕ್ಷನ್ ಸ್ವಲ್ಪ ಅದರಲ್ಲಿ ನಾವು ಮುಂದೆ ಇದ್ದೇವೆ. ಸಾರಿ ಅಂತ ಹೇಳಿ ನಿಮಗೆ ಕೃತಜ್ಞತೆ ಹೇಳಿ ನನ್ನ ಮಾತು. ವಂದನೀಯ ಫಾದರ್ ಡಾಕ್ಟರ್ ಎಲಿಯಾಸ್ ಡಿಸೋಜ ಶೈಕ್ಷಣಿಕವಾದ ಸಾಮಾಜಿಕವಾದ ಜಿಂಜ ಸೇವೆ ಸಂದಾಯಿನಾರು ಮಾತ ಕಾರ್ಯಕ್ರಮದ ಪಾಲು ಪಡೆದು ಮಾತರಿಗಳ ಪ್ರೋತ್ಸಾಹ ಕೊರನಾರು ಅರಿನ ಮಾರ್ಗದರ್ಶನ ದುಂಬಗಳ ಉಪ್ಪಡು ವರ್ಗಾವಣೆ ಕಡೆದು ಪೋಯ್ನವುಲ್ಲ ಆರು ನನಲಾತ ಸಮಾಜ ಸೇವೆಡು ಪುದರ್ ಪಡೆವಡು ಪಡೆದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಭಿನಂದನೆದ ಪಾತೆರ ಬಂಡೇರಿ. ಒಂದು ಧರ್ಮ ಕ್ಷೇತ್ರದ ಧರ್ಮಗುರುಗಳು ಇನ್ನೊಂದು ಕ್ಷೇತ್ರಕ್ಕೆ ಅವರ ಕೆಲಸದ ಕಾರ್ಯನಿಮಿತ್ತ ವರ್ಗಾವಣೆ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥದ್ದು ನಿಜವಾಗಿಯೂ ಆ ಧರ್ಮಗುರುಗಳು ಆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಆ ಉತ್ತಮ ಕೆಲಸಗಳನ್ನು ಅಥವಾ ಜನರ ಪ್ರೀತಿಯನ್ನು ಗಳಿಸಿದರೆ
ಅಭಿಪ್ರಾಯ. ಬಹಳ ಮುಖ್ಯವಾಗಿ ಇವತ್ತು ಪೋಷಕರ ಬಳಗ ಮತ್ತು ನಮ್ಮ ಎಲ್ಲ ಗೌರವಾನ್ವಿತರು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧರ್ಮಗುರುಗಳು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದರು. ಇವತ್ತು 10 ಹಲವು ಯೋಜನೆಗಳನ್ನು ಹಾಕಿಕೊಂಡು ಈ ಒಂದು ವಿದ್ಯಾಧರ ಚರ್ಚೆಗೆ ಬಂದರೂ ಕೂಡ ಬಹಳಷ್ಟು ಕೆಲಸಗಳನ್ನು ಅವರ ಯೋಜನೆಗೆ ಮೀರಿ ಹೆಚ್ಚು ಕೆಲಸಗಳನ್ನು ಇಲ್ಲಿ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಒಂದು ಧರ್ಮ ಕ್ಷೇತ್ರದಲ್ಲಿ ಒಬ್ಬರು ಧರ್ಮಗುರು ಯಾವ ರೀತಿ ಇರಬೇಕು, ಆ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಇನ್ನಿತರ ಧರ್ಮದ ಜನರೊಂದಿಗೆ ಉತ್ತಮ ರೀತಿಯ ಒಂದು ಸೌಹಾರ್ದಯುತವಾದ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡಿದಾಗ ಇಡೀ ಸಮಾಜ ಆ ಧರ್ಮಗುರುಗಳನ್ನ ಗುರುತಿಸದೆ ಗೌರವಿಸಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ವಿದ್ಯಾಧರ ಚರ್ಚಿನ ಧರ್ಮಗುರುಗಳಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಫಾದರ್ ಡಾಕ್ಟರ್ ಎಲಿಯಾಸ್ ಡಿಸೋಜಾ ಅವರನ್ನು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಅವರು ಕೂಡ ಬಹಳ ಪ್ರೀತಿಯಿಂದ, ಬಹಳ ಒಂದು ಒಳ್ಳೆಯ ಮನಸ್ಸಿನಿಂದ ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಒಳ್ಳೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಇವತ್ತು ಇಲ್ಲಿ ಸೇರಿರತಕ್ಕಂತಹ ನಮ್ಮ ಜೊತೆ ನಮ್ಮ ಮಂಗಳೂರು ತಾಲೂಕು ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂತಹ ಮಹಮ್ಮದ್ ಕೋಣೂರವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ನಮ್ಮ KMK ಮಂಜುನಾಥಿ ಅವರು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ತ್ಯಾಗ ಮಾಸ್ಟರ್ ಕೂಡ ಮಾತನಾಡಿದರು. ಅಬ್ದುಲ್ ಕರೀಂ ಅವರು ಕೂಡ ಮಾತನಾಡಿದವರು. ಇಲ್ಲಿರ್ತಕ್ಕಂಥ ನಮ್ಮ ನಿವೃತ್ತ ಮುಖ್ಯಮಂತ್ರಿ ಗೌರವಾನ್ವಿತ ಆನಂದ್ ಅಸೋಗಳಿ ಅವರಿದ್ದಾರೆ, ಆನಂದ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಮೊಹಮ್ಮದ್ ಸಿರ್ಲಾಲ್ ಅವರಿದ್ದಾರೆ. ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಧರ್ಮಗುರುಗಳು ಆ ವರ್ಗಾವಣೆ ಮೂಲಕ ಇಲ್ಲಿಯ ಸಮೀಪದ ಮಂಗಳೂರಿನ ತಣ್ಣೀರು ಬಾವಿ ಕಡೆ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವರನ್ನು ವರ್ಗಾವಣೆಗೊಳಿಸ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಉಳ್ಳಾಳದಲ್ಲಿ ಇವತ್ತು ಬಹಳಷ್ಟು ಧರ್ಮ ಕೇಂದ್ರಗಳಿಗೆ ನಾವು ನಿಕಟವಾಗಿ ಸಂಪರ್ಕವನ್ನು ಹೊಂದಿದ್ದೇವೆ. ಬೇರೆ ಬೇರೆ ಚರ್ಚಿನ ಧರ್ಮಗುರುಗಳಾಗಿರ್ಬೋದು ಅಥವಾ ಇನ್ನಿತರ ಮಸೀದಿ ಮಂದಿರಗಳ ಧರ್ಮಗುರುಗಳಾಗಿರ್ಬೋದು, ಎಲ್ಲರ ಜೊತೆ ಅತ್ಯಂತ ನಿಕಟವಾಗಿ ನಾವು ಸಂಪರ್ಕದಲ್ಲಿದ್ದರೂ ಕೂಡ 10 ಹಲವು ಧರ್ಮಗುರುಗಳು ಈ ರೀತಿಯಾದ ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ಯಾಕೆಂತಂದ್ರೆ ಅವರು ಇರತಕ್ಕಂಥ ಆ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸ ಜೊತೆಗೆ ಇತರ ಸಮಾಜದವರೊಂದಿಗೆ ಬೆರೆತು ಮಾಡುವಂಥ ಕೆಲಸ. ಇವತ್ತು ನಮ್ಮ ಪೋಷಕರ ಬಲದಿಂದ ಪ್ರತಿ ವರ್ಷ ಆಗುವಂತಹ ನಮ್ಮ ಸೌಹಾರ್ದ ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮ. ಯಾಕೆಂತಂದ್ರೆ ಈ ರೀತಿಯಾಗಿ ನಾವು ಸಮಾಜದಲ್ಲಿ ನಾವು ಕೆಲಸವನ್ನು ಮಾಡಿದಾಗ ಒಂದು ಆರೋಗ್ಯಪೂರ್ಣವಾದ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲೂ ಕೂಡ ಪೋಷಕರ ಬಲಗದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಫಾದರ್ ಒಳ್ಳೆ ಸಹಕಾರವನ್ನು ನೀಡಿ, ಮಾರ್ಗದರ್ಶನ ನೀಡಿ ಕೆಲಸವನ್ನು ಮಾಡಿದವರು. ನಾನು ಈ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ನಾನು ಬೇಡುತ್ತಾ, ಅವರು ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ವಿದ್ಯಾಧರ ಚರ್ಚಿನಲ್ಲಿ ಯಾವೆಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಕೆಲಸವನ್ನು ಮಾಡುವಂತೆ ಭಗವಂತನ ಅವರಿಗೆ ಅನುಭವವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂತಹ ಈ ಒಂದು ಕೊರೋನಾ ಮಹಾಮಾರಿ ನಮಗೆಲ್ಲರೂ ಕೂಡ ಗೊತ್ತಿದೆ. ಒಂದು ಕಣ್ಣಿಗೆ ಕಾಣದಂತಹ ಒಂದು ವೈರಸ್ ಮಾಡಿದಂತಹ ಅವಾಂತರದಿಂದ ಇಡೀ ಲೋಕದ ಜನ ಇವತ್ತು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತಹದ್ದು. ಅದನ್ನು ಕೂಡ ಸೀಮಿತ ಅವಧಿಯಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದಂತಹ ಗೌರವಾನ್ವಿತ ನಮ್ಮ ಪೋಷಕರನ್ನ ನಿರ್ದೇಶಕರಾದಂತಹ ಆತ್ಮೀಯರಾದ ವಿದ್ಯಾಧೀಶರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಪೋಷಕರ ಬಲಗದ ಎಲ್ಲ ಗೌರವಾನ್ವಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಕಾಣಲಿಕ್ಕೆ ಅವಕಾಶ ಮಾಡಿಕೊಂಡಂತೆ ಅಭಿನಂದನೆ ಸಲ್ಲಿಸುತ್ತಾ, ಮತ್ತೊಮ್ಮೆ ಧರ್ಮಗುರುವಿಗೆ ಧರ್ಮಗುರುಗಳ ಆಶೀರ್ವಾದವನ್ನು ಬೇಡಿ ಅವರು ಹೋಗುವಂತಹ ಧರ್ಮಕ್ಷೇತ್ರ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿ, ಅವರ ಹೆಸರು ಶಾಶ್ವತ. ನಿವೃತ್ತ ಮುಖ್ಯೋಪಾಧ್ಯಾಯರು ಆನಂದ ಮಾಸ್ಟರ್ ಅಸೈಗೋಳಿ, ಆನಂದ್ ಶೆಟ್ಟಿ ಚೆಂಬುಗುಡ್ಡೆ, ಶ್ರೀಮತಿ ಸುಜಯ ವಿದ್ಯಾಧರ್ ಈ ಪೊರ್ತು ಒಟ್ಟಿಗೆ ಇತ್ತೇರು. JC ಮೋಹನ್ ಶಿರ್ಲಾಲ್ ಸೊಲ್ಮೆ ಸಂದಾಯರು. ವಿದ್ಯಾಧರ ಧರ್ಮದಲ್ಲಿ ಧರ್ಮವನ್ನು ಇಟ್ಕೊಂಡು ಈ ಭಾಗದ ಎಲ್ಲ ಪ್ರೀತಿ ಪಾತ್ರರಾಗಿರುವಂಥ ಒಂದು ನಮ್ಮ ಧರ್ಮದಲ್ಲಿ ಬಂದಿದೆ. ಅರ್ಚಕಸ್ಯ ಪ್ರಭಾವ ಸುಲಭತೆ ಸರ್ಕಾರ ಅರ್ಚಕನ ಪ್ರಭಾವದಿಂದ ಅಲ್ಲೂ ಕೂಡ ದೈವತ್ವ ಮಕ್ಕಳಲ್ಲಿ ಈ ಭಾಗದ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಎಲ್ಲಿಯ ಸರ್ ನಮ್ಮನ್ನು ನಾವೆಲ್ಲ ಬಳಗದ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬರುತ್ತಾ ಮಂಗಳೂರು ತಾಲೂಕು ವೇದಿಕೆಯ ಅಧ್ಯಕ್ಷರು ಮೊಹಮ್ಮದ್ ಕೂಡ ಹಾಗೆ ವಿದ್ಯಾಧರ ಸಂಸ್ಥೆಯ ನಿರ್ದೇಶಕರು ನವೆಲ್ಲ ಕಾರ್ಯಕ್ರಮದಲ್ಲಿ ಸದಾ ಭಾಗವಹಿಸುತ್ತಾ ಮಾರ್ಗದರ್ಶನ ನೀಡುತ್ತಿರುವಂಥ ವಿವಿಧ ರವೀಂದ್ರ ನಮ್ಮನ್ನು ಕೂಡ
ಈ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ನಡೆಸಬೇಕಾದ್ರೆ ಅದಕ್ಕೆ ನಮ್ಮ ಮೂಲ ಕಾರಣಗಳು ನಮ್ಮ ಹೊಸಬರು ಈ ಒಂದು ಸುದ್ದಿವಾಹಿನಿಯ ನಿರ್ದೇಶಕರು ಶ್ರೀಯುತ ವಿದ್ಯಾದರ್ಶಕರು ಇವರಿಂದಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಂದುವರೆದು ಎಲ್ಲರೂ ಕೂಡ ಸೇರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ರೂಪರೇಷನ್ ಕೂಡ ಬೆಳೆದ ಶ್ರೀಯುತ ವಿದ್ಯಾದರ್ಶಕಿ ತಮ್ಮನ್ನು ಕೂಡ ಆತ್ಮೀಯವಾಗಿ ಹಾಗೆ ಸೇರಿರುವಂಥ ನಮ್ಮೆಲ್ಲ ಬಂಧುಗಳು ತಾಯಿ ಸರ್ ಅವರು, ಹಾಗೆ ಕೆ ಎಂ ಜಿ ಮಂಜುನಾಥ್ ಸರ್ ಅವರು, ಅನಂತ್ ಎಸ್ ಐ ಅವರು, ಹಾಗೆ ಆನಂದ್ ಸಿದ್ದಿ ಅವರು, ಕರೀಂ ಸರ್ ಅವರು, ಹಾಗೆಲ್ಲ ನಮ್ಮ ಬಂಧುಗಳು, ಹಾಗೆ ನಮ್ಮ ಆಸಿಫ್ ಅವರು ಬಹಳ ಯಾವುದೋ ಅವರು ಬಿಟ್ಟು ಪಾಪ ನಮಗೆ ಏನಾದರೂ ದೋಷ ಕೊಡ್ತಾರೆ. ಸುಜಯಕ್ಕನವರು ಕೂಡ ಇದ್ದಾರೆ. ಒಬ್ಬರು ನಮ್ಮೊಟ್ಟಿಗೆ ಮಹಿಳಾ